ಅಮ್ಮಸಂದ್ರ ಸಿಮೆಂಟ್ ಕಾರ್ಖಾನೆಯ ಎಚ್ಆರ್ ಮ್ಯಾನೇಜರ್ ಮಂಜುನಾಥ ಸ್ವಾಮಿಯವರ ವಿರುದ್ಧ ಜಾತಿ ನಿಂದನೆ 2 ಮೊಕದ್ದಮೆ ದಾಖಲಾಗಿದೆ. ಆದರೂ ಕೂಡ ಪೊಲೀಸರು ಅವರನ್ನ ಬಂಧಿಸುವಲ್ಲಿ ಮೀನಾಮೇಷ ಎಣಿಸ್ತಾ ಇದ್ದಾರೆ ಎಂದು ದಲಿತ ಮುಖಂಡ ಹೊನ್ನೇನಹಳ್ಳಿ ಕೃಷ್ಣಪ್ಪ ಆರೋಪ ಮಾಡಿದ್ದಾರೆ. ತುರುವೇಕೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ದಲಿತರ ಮೇಲೆ ಪದೇ ಪದೇ ದೌರ್ಜನ್ಯ ನಡೀತಾ ಇದ್ರೂ ಪೊಲೀಸರು ಮೌನ ವಹಿಸಿದ್ದಾರೆ ಎಂದರು. ಮಂಜುನಾಥ ಸ್ವಾಮಿಯವರ ಮೇಲೆ 2 ಜಾತಿ ನಿಂದನೆ ಮೊಕದ್ದಮೆ ದಾಖಲಾಗಿದ್ದರೂ ಸಹ ಇದುವರೆಗೂ ಅವರನ್ನ ಬಂಧಿಸಿಲ್ಲ. ಅವರಿಗೆ ಜಾಮೀನು ತೆಗೆದುಕೊಳ್ಳುವುದಕ್ಕೆ ದನ್ನಿನ ಶಿವರ ಪೊಲೀಸರೇ ಸಹಕಾರ ನೀಡುತ್ತಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ರಾಮಕೃಷ್ಣ, ಬೀಗನೇನಹಳ್ಳಿ ಪುಟ್ಟರಾಜು, ರಾಯಸಂದ್ರ ವಸಂತ, ನರಸಿಂಹಮೂರ್ತಿ, ಆಕಾಶ್, ನರಸಿಂಹಮೂರ್ತಿ, ಕೃಷ್ಣಮೂರ್ತಿ ಕರಡಿ ಸೇರಿದಂತೆ ಹಲವಾರು ಮಂದಿ ಇದ್ದರು. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ. ಮನೆ ಬಂದಿಲ್ಲ ಒಂದು ಓಕೆ. ಈಗ ಅವ್ರು ಹೇಳೋದೇನು ಅಂದ್ರೆ, ಅಲ್ಲಿನ ಕಾರ್ಮಿಕರೇ, ದಲಿತ ಸಂಬಂಧಪಟ್ಟ ಕಾರ್ಮಿಕರು ಹೇಳೋದೇನು ಅಂತಂದ್ರೆ, ನಾವು ಯಾರೇ ರೀತಿಯಾದಂತ ಒಳಗ್ ಬರ್ಬೇಕು ಅಂದ್ರೆ ಯೂನಿಫಾರ್ಮ್ ಇರಬೇಕು. ಅದು ಯೂನಿಫಾರ್ಮ್ ಇರೋದಲ್ಲ, ಅದು ಸುಮ್ನೆ ಎಲ್ಲೋ ಅವ್ರು ವಿಡಿಯೋ ಮಾಡಿರೋದು. ನಿಮ್ಮ ಮೇಲೆ ದೂರಿದ್ದಾರೆ. ಅದನ್ನ ಈಗ ಅವರು ಒಂದು ಇದನ್ನ ಪತ್ರಿಕಾ ಹೇಳಿಕೆ ಕೊಟ್ಟು ಹೇಳಿದರೆ ಏನಂತ, ನಮಗೆ ಸೂಕ್ತವಾದಂತ ಸೇಫ್ಟಿ ಕೊಡ್ತಾ ಇದ್ದಾರೆ ಅಂತ ಹೇಳಿ ಅಂತ ಬಲವಂತ ಕೂಡ ಹಾಕೊಂಡು ಹೇಳಿರೋದು ನಮ್ಮ ಹತ್ರ ಸಾಕ್ಷಿ ಇದೆ. ಕಾರ್ಮಿಕರನ್ನ ಒಳಗಡೆ ಕೂಡ ಹಾಕೊಂಡು ನಮಗೆ ಸೇಫ್ಟಿ ಕೊಡ್ತಾ ಇದ್ದಾರೆ ಅಂತ ಹೇಳಿರೋದನ್ನ ನಮ್ಮ ಹತ್ರ ರೆಕಾರ್ಡ್ಸ್ ಇದೆ. ಎಲ್ಲ ಕೃಷ್ಣ ಅವರೇ, ನಾನು ಹೇಳೋದು, ಯಾರೇ ಒಬ್ಬ ಕಾರ್ಮಿಕ ನಮ್ಮ ಕಚೇರಿ ಒಳಗೆ ಅಥವಾ ನಮ್ಮ ಪ್ರಿಮಿಸಸ್ ಬರಬೇಕು ಅಂತಂದ್ರೆ, ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಯೂನಿಫಾರ್ಮ್ ಹಾಕಿರ್ಬೇಕು. ಅವ್ರು ಯಾವುದೇ ರೀತಿಯಾದಂಥ ಯೂನಿಫಾರ್ಮ್ ಇಲ್ಲ, ಏನೂ ಇಲ್ಲ. ಎಲ್ಲೋ ವಿಡಿಯೋ ಮಾಡಿಬಿಟ್ಟು ಸುಮ್ಮನೆ ಹರಿಬಿಟ್ಟಿರೋದು, ಅದು ದುರುದ್ದೇಶಪೂರ್ವಕವಾಗಿ ಮಾಡಿದ್ದಾರೆ. ಅದು ಈಗ ಏನು ಇದು ಕೇಸ್ ದಾಖಲಾದ ಮೇಲೆ ಇವರು ಸೇಫ್ಟಿ ಕೊಡ್ತಾ ಇರೋದು. ಮುಂಚೆ ಸೇಫ್ಟಿನೆಲ್ಲ ಏನಿಲ್ಲ, ಹಂಗೆ ಕೆಲಸ ಮಾಡಿಸ್ತಾ ಇದ್ರು. ಅದನ್ನ ಬಲವಂತವಾಗಿ ಹೇಳಿಸಿರೋ ಅಂಥದ್ದು ನಮ್ಮ ಹತ್ರ ರೆಕಾರ್ಡ್ ಇದೆ. ಬಲವಂತವಾಗಿ ಕೂಡ ಹಾಕಿ ತೋರಿಸ್ತೀವಿ. ನಮ್ಮ ಹತ್ರ ರೆಕಾರ್ಡ್ ಇದೆ, ಅದು ಕೊಡ್ತೀವಿ ನಿಮಗೆ. ಈಗಲೇ ತೋರಿಸಿ. ಈಗ ನಿಮಗೆ ರೆಕಾರ್ಡ್ ನಾವು ಕೊಡ್ತೀವಿ. ವಿಡಿಯೋ ಇದನ್ನ ಮಾಡಿಸಿದ್ವಿ, CD ಮಾಡಿಸಿದ್ರೆ ಅದು ನಿಮಗೆ ಕೈ ಕೊಡ್ತೀವಿ ನಾವು. ಗೊತ್ತು ಕೊಡ್ತೀರಾ? ಮತ್ತೆ ಈಗ ಕಕ್ಕಸ್ ಬಜ್ರದೆಲ್ಲ ನಮ್ಮ ಹತ್ರ ವಿಡಿಯೋ ಸಮೇತ ಇದೆಯಲ್ಲ. ಅಲ್ಲ, ಒಳಕ್ಕೆ ಕೆಲಸದಲ್ಲ ಇಲ್ಲ ಅಂತ ಕಕ್ಕಸಾಗಿ ಬರ್ತಾರ. ಈಗ ಇದನ್ನೇ ನಾವು ಹೇಳ್ತಾ ಇರೋದು, ದಲಿತರ ಮೇಲೆ ದೌರ್ಜನ್ಯ ಅಂದ್ರೆ ಇದನ್ನೇ ಹೇಳ್ತಾ ಇರೋದು. 2 ವರ್ಷನೇ ಕೆಲಸ ಮಾಡಿಲ್ಲ ಅಂತಂದ್ರೆ ಅವ್ನು ಪ್ರತಿನಿತ್ಯ ಕೆಲಸಕ್ಕೆ ಹೋಗ್ತಾವನಲ್ಲ. ಜನವರಿ 10ನೇ ತಾರೀಕಿನ ಅವ್ನು ಕಿತ್ತಾಗಿರೋದು ಕೆಲಸದಿಂದ, ಅಲ್ಲ ನವೆಂಬರ್ 10ನೇ ತಾರೀಕು ಕೆಲಸದಿಂದ ಕಿತ್ತಾಗಿದ್ಮೇಲೆ ಇನ್ನೆಲ್ಲಿ ಕೆಲಸ ಮಾಡಿದ್ದೆ ಯಾವಾಗ ಸರ್? ನವೆಂಬರ್ 10ನೇ ತಾರೀಕಲ್ಲಿ ಇದು ವಿಡಿಯೋ ಹರಿಬಿಟ್ಟವನೆ ಅಂತೇಳಿ ಕೆಲಸ ತೆಗೆದಾಕಿದ್ರು. ಗೊತ್ತಾದ್ಮೇಲೆ ಬಿಡಿ, ಇದೆ ಕಲ್ಸಿ ತೀರ್ಮಾನ ಆಗೋದು ಯಾವತ್ತಾಯ್ತು, ರೆಕಾರ್ಡ್ ಆಯ್ತು, ಏನ್ ಕತೆ ಅವೆಲ್ಲ ಬರುತ್ತೆ. ಈಗ ಅವರು ಈಗ ಪ್ರೆಸ್ ಮೀಟ್ ಮಾಡ್ತಿರೋ ಉದ್ದೇಶ ಏನು ಅಂತಂದ್ರೆ, ಪೊಲೀಸ್ನವರು ಬೇಲ್ ತಗೊಳಕ್ ಅವಕಾಶ ಮಾಡಿಕೊಟ್ಟು ಅಷ್ಟೇ. ಯಾಕಂದ್ರೆ ಕಾನೂನು ಪ್ರಕಾರವಾಗಿ ಅವ್ರು ಇವಾಗ ಇದನ್ನ ತಗೊಂಡ್ಬಿಟ್ಟಿದ್ದಾರೆ, ಬೇಲ್ ತಗೊಂಡ್ಬಿಟ್ಟಿದ್ದಾರೆ. ಎನ್ಕ್ವೈರಿ ಆಗುತ್ತೆ, ಅದು ಯಾರು ತಪ್ಪಿದ ಗೊತ್ತಾಗುತ್ತೆ. ನೀವ್ ಹೇಳ್ತಾರೆ ಪೊಲೀಸ್ನವ್ರ ಮೇಲೆ ದೂರ್ತಾ ಇರೋದು ಈಗ ನೀವು ಅಷ್ಟೇ ಅಲ್ವಾ? ಈಗ ಅವರು ಒಂದಲ್ಲ ಅಂತ 2 ಅಟ್ರಾಸಿಟಿ ಆದ್ರೂ ಕೂಡ ಅವನ್ನ ದಸ್ತಗಿರಿ ಮಾಡಿದ್ರೆ ಬೇಲ್ ತಗೊಳಕ್ ಅವಕಾಶ ಮಾಡಿಕೊಟ್ಟವ್ರೆ ಅಂತ. ನಿಮ್ಗಳ ಮೇಲೆ ಕೇಸ್ ಬುಕ್ ಆಗಿಲ್ಲ, ನಿಮ್ಮ ಮೇಲೆ ಇನ್ನೊಬ್ಬರ ಮೇಲೆ ನಮ್ಮಲ್ಲಿ ಆಗಿದೆ. ನೀವು ಬೇಲ್ ತಗೊಂಡಿಲ್ಲ ನೀವೇ? ನೀವು ಬೇಲ್ ತಗೊಂಡಿಲ್ಲ? ನಾವು ಅಪ್ಲೈ ಮಾಡಿದ್ವಿ ಬೇಲ್ಗೆ. ನಿಮ್ಮನ್ನ ಅರೆಸ್ಟ್ ಮಾಡ್ಬೇಕು. ನಿಮ್ಮನ್ನ ಅರೆಸ್ಟ್ ಮಾಡಿಲ್ಲ? ನಿಮ್ಮನ್ನ ಅರೆಸ್ಟ್ ಮಾಡಿಲ್ಲ ಬೇಡ ಅಂತ ಹೇಳಿದೀವ, ಅರೆಸ್ಟ್ ಮಾಡಿಬಿಡಿ. ಅಪರಾಧಿ ಯಾರಾದ್ರೂ ಅದಕ್ಕೆ ನಾ ಅಪರಾಧಿನೇ. ಸರಿ, ಅದೇಪ್ಪ, ನಿಮ್ಮನ್ನ ಅರೆಸ್ಟ್ ಮಾಡಿಲ್ಲ ಪೊಲೀಸ್ನವರು. ನಾಳೆ ಬೆಳಗ್ಗೆ ನಿಮ್ಮ ಬೇಕಿನ ಕೇಳ್ತಾರೆ ಪೊಲೀಸ್ನವ್ರು, ಇವ್ರನ್ನ ಹಂಗೆ ಬಿಟ್ಟಿದ್ದಾರೆ, ಈಚೆ ಓಡಾಡಕ್ ಬಿಟ್ಟಿದ್ದಾರೆ ಅಂತ. ನೀವೇ ನಿಮ್ಗೆ ಈಗ ಬೇರೆ ಸಿಕ್ಕಿಲ್ಲ ಅಲ್ವಾ ನಿಮ್ಗೆ? ಅಟ್ರಾಸಿಟಿ ಬೇರೆ, ಅವ್ರು ಹಾಕಿರೋ ಆಕ್ಟೇ ಬೇರೆ. ಅಟ್ರಾಸಿಟಿ ಕೇಸು ಗೊತ್ತಾಯ್ತು, ನನ್ಗೆ ಅರ್ಥ ಆಯ್ತು, ನನಗೆ ಗೊತ್ತಾಯ್ತು. ನಿಮ್ಮ ಮೇಲೂ ಯಾವ್ದೋ ಒಂದು 2-3 ಏನೋ ಕೇಸ್ ನಿಮ್ಮ ಮೇಲೆ ಆಗಿದೆ ಅಲ್ವಾ? ನಮ್ದೆಲ್ಲ ಒಂದೇ ಕೇಸ್ ಆಗಿರೋದು. ಇಂಡೀಶ್ವರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಬರ್ತಕ್ಕಂಥ ಹಂಸಂದ್ರ ಮೈಸಮ್ ಸಿಮೆಂಟ್ ಕಾರ್ಖಾನೆಯ HR ಮ್ಯಾನೇಜರ್ ಆಗಿರ್ತಕ್ಕಂಥ ಮಂಜುನಾಥ ಸ್ವಾಮಿ ಅವ್ರ ಮೇಲೆ 2 ಅಟ್ರಾಸಿಟಿ ಕೇಸು ರಿಜಿಸ್ಟರ್ ಆಗಿದೆ. 2 ಅಟ್ರಾಸಿಟಿ ಕೇಸು ರಿಜಿಸ್ಟರ್ ಆದರೂ ಸಹ ಪೊಲೀಸ್ ಇಲಾಖೆ ಅವ್ರನ್ನ ಬಂಧಿಸ್ತೇನೆ, ಅವರಿಗೆ ಜಾಮೀನು ತಗೊಳಕ್ಕೆ ಪೊಲೀಸಿನಿಂದಲೇ ಕುಮ್ಮಕ್ಕು ಸಿಕ್ಕಿರೋದು ನಮಗೆ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಇದು ದಲಿತರಿಗೆ ಬಹಳ ನೋವಿನ ಸಂಗತಿ ಅಂತ ನಾನಾದರೂ ಹೇಳೋದಕ್ಕೆ ಭಾವಿಸ್ತೀನಿ. ಯಾಕೆ ಅಂತಂದರೆ ರಕ್ಷಣೆ ಕೊಡಬೇಕಾದ ಪೊಲೀಸ್ ಇಲಾಖೆನೇ
ಆರೋಪಿ ಮೇಲ್ಜಾತಿಗೆ ಸೇರಿದವನು ಬಲಾಢ್ಯ ಅಂತ ಹೇಳ್ಬಿಟ್ಟು ಅವನಿಗೆ ಆರೋಪಿನ ದಸ್ತಗಿರಿ ಮಾಡ್ದಲೆ ಅವನನ್ನು ಜಾಮೀನು ತಗೊಳ್ಳೋಕ್ಕೆ ಕುಮ್ಮಕ್ಕು ಕೊಟ್ಟಿರೋದು ಬಹಳ ದಲಿತರಿಗೆ ಮಾಡಿದಂಥ ಅವಮಾನ. ಮತ್ತು ಈ HR ಮ್ಯಾನೇಜರು ಬಲವಂತವಾಗಿ ಕಕ್ಕಸ್ಸನ್ನು ಬಾಚಿಸಿ, ಹೊನ್ನಪ್ಪ ಅನ್ನೋರ ಕೈಲಿ ಬಲವಂತವಾಗಿ ಕಕ್ಕಸ್ಸು ಬಾಚಿಸಿ ಅವ್ರಿಗೂ ಸಹ ಅವ್ರ ಮೇಲೂ ಸಹ ಬೇಲ್ ತಗೊಂಬಂದಿದ್ದಾರೆ. ಹಾಗಾಗಿ ಪೊಲೀಸ್ ಇಲಾಖೆ ವೈಫಲ್ಯ ನಮಗೆ ಕಂಡುಬರ್ತಾ ಇದೆ. ಆಮೇಲೆ ಬಲವಂತವಾಗಿ ಕಾರ್ಮಿಕರಿಂದ ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಡಿಸಿದ್ದಾರೆ ಯಾರೋ HR ಮ್ಯಾನೇಜರ್ ಮಂಜುನಾಥ ಸ್ವಾಮಿ ಅವರು. ಏನಂತ, ಈ ಕಂಪ್ನಿ ದಲಿತರ ಪರವಾಗಿದೆ, ದಲಿತರಿಗೆ ಯಾವತ್ತೂ ಸಹಕಾರ ನೀಡ್ತಾ ಇದ್ದೀವಿ ಅಂತೇಳಿ. ಹಿಂದೆ ಒಬ್ಬ ಕುಣಿಕೇನಹಳ್ಳಿಯ SC ಜನಾಂಗಕ್ಕೆ ಸೇರಿದ ಒಬ್ಬ ವ್ಯಕ್ತಿ ಹಂಸಂದ್ರ ಸಿಮೆಂಟ್ ಫ್ಯಾಕ್ಟ್ರಿ ಒಳಗಡೆ ಮೃತಪಟ್ಟಿದ್ದರು. ಅವರನ್ನು ಬಲವಂತವಾಗಿ ಆಂಬುಲೆನ್ಸ್ಗೆ ಹಾಕಿ ಹೊರಗಡೆ ತಗೊಂಬಂದು ಮಧ್ಯದಾರಿಯಲ್ಲಿ ತೀವ್ರವಾಗಿ ಅದನ್ನು ಕಂಪ್ನಿ ಒಳಗೆ ತಗೊಂಡು ಹೋಗ್ದೇ ಅವರಿಗೆ ಏನು ಸೂಕ್ತ ಪರಿಹಾರ ಕೊಡ್ದೇ ಅವ್ರ ಕುಟುಂಬಕ್ಕೆ ಅನ್ಯಾಯ ಮಾಡಿದ್ದಾರೆ. ಮತ್ತು ಸುಮಾರು 12 ವರ್ಷಗಳಿಂದ ಆಂಬುಲೆನ್ಸ್ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದಂಥ ಒಬ್ಬ ವ್ಯಕ್ತಿಯ ST ಜನಾಂಗಕ್ಕೆ ಸೇರಿದವನನ್ನು ಒಂದೇ ಕಾರಣಕ್ಕೋಸ್ಕರ ಒಂದು ಕಿತ್ತಾಕಿದ್ದಾರೆ. ಅವರು ಮಕ್ಕಳು ಹೆಂಗಸರೆಲ್ಲ ಹೋಗಿ ಕಂಪ್ನಿ ಒಳಗಡೆ ನ್ಯಾಯ ಕೇಳಕ್ಕೆ ಹೋದಾಗ ಪೊಲೀಸರನ್ನು ಕರೆಸಿ ಬಲವಂತವಾಗಿ ಅವ್ರನ್ನ ಹೊರಗೆ ಕಳಿಸಿದ್ದಾರೆ. ಅದೇ ರೀತಿ ನರಸಿಂಹಮೂರ್ತಿ ದುಂಡ, ಅವನು ST, ಬಳ್ಳೆಕಟ್ಟೆ ಶಂಕರಪ್ಪ ಅಂತೇಳಿ ಅವರು ST. ಇವರಿಗೆಲ್ಲ ಕೆಲಸದಿಂದ ತೆಗೆದುಹಾಕಿದ್ದಾರೆ. ಆವಾಗ ಕಾರ್ಮಿಕ ಸಂಘಟನೆ ಎಲ್ಲಿಗೆ ಹೋಗಿತ್ತು? ಕಾರ್ಮಿಕ ಸಂಘಟನೆಯವ್ರು ಅವತ್ತು ಏನು ಮಾಡ್ತಿದ್ರು? ಇವನ್ನೆಲ್ಲ ಕಿತ್ತಾಗಿ ಬೀದಿ ಪಾಲು ಮಾಡಿದಾಗ ಕಾರ್ಮಿಕ ಸಂಘಟನೆಯವ್ರು ಯಾಕೆ ಕೇಳಲಿಲ್ಲ? ಹಾಗಾಗಿ ಇದುವರೆಗಾಗೂ ಸುಮಾರು 55-60 ವರ್ಷದಿಂದನೂ ಸಹ ಈ MCL ಕಾರ್ಖಾನೆ ನಡೀತಾ ಬಂದಿದೆ. ಯಾವುದೇ ಒಬ್ಬ ಮ್ಯಾನೇಜರ್ ಬಂದರೂ ಸಹ ರೈತರು ಅವ್ರ ವಿರುದ್ಧ ಯಾರೂ ತಿರುಗಿ ಬಿದ್ದಿರಲಿಲ್ಲ. ಇವತ್ತು ರೈತರಿಗೆ ಮತ್ತು ಕಂಪ್ನಿಯವರಿಗೆ ಹೊಂದಾಣಿಕೆ ಇಲ್ಲದೇ ಪ್ರತಿನಿತ್ಯ ಇಲ್ಲಿ ದೌರ್ಜನ್ಯಗಳು ನಡೀತಾ ಇಲ್ಲ. ದಲಿತರ ಮೇಲೆ ದೌರ್ಜನ್ಯ ನಡೀತಾ ಇದೆ, ರೈತರುಗಳ ಮೇಲೆ ನಡೀತಾ ಇದೆ. ಹಾಗಾಗಿ ಈ ಇದುವರೆಗೂ ಕಂಪ್ನಿ ಮ್ಯಾನೇಜರ್ ಮೇಲೆ ಯಾರೂ ಸಹ ಒಂದು ದೂರನ್ನು ಕೊಟ್ಟಿರಲಿಲ್ಲ. ಈ ಕಂಪ್ನಿ ಏನಾದರೂ ಮುಚ್ಕೊಂಡು ಹೋದರೆ ಆ ಸುತ್ತಮುತ್ತ ಸುಮಾರು 40-50 ಹಳ್ಳಿಗೆ ಬಹಳ ಹೊಡೆತ ಬೀಳುತ್ತೆ, ಅನ್ಯಾಯ ಆಗ್ತಾಯಿದೆ. ಅದರಿಂದ ಇದ್ರ ಬಗ್ಗೆ ಒಂದು ಸಹ ಕಾನೂನು ಕ್ರಮಕ್ಕೆ ನಾವು ಆಗ್ರಹ ಪಡಿಸ್ತೀವಿ. ದೌರ್ಜನ್ಯ ನಡೀತಿರಲೇ ಇದೆ. ಈ ಕಂಪನಿ ಬಗ್ಗೆ ಸೂಕ್ತವಾಗಿ ಕ್ರಮ ತಗೋಬೇಕು. ಇದನ್ನ ಏನು ಕಂಪನಿ ಆಡಳಿತ ಮಂಡಳಿಗೆ